ಬಿಲ್ಲವ ಯುವ ವೇದಿಕೆ ಉಡುಪಿ ಜಿಲ್ಲೆ ಇದರ ವತಿಯಿಂದ ಬಿಲ್ಲವ ಸಮಾಜದ ಅಗ್ರಗಣ್ಯ ಮುಖಂಡ ದಿವಂಗತ ಜಯಶ್ರೀ ಸುವರ್ಣರ ಪುಣ್ಯಾತ್ಮಕ್ಕೆ ಸ್ವರ್ಗ ಪ್ರಾಪ್ತಿಯನ್ನ ಭಗವಂತನಲ್ಲಿ ಪ್ರಾರ್ಥಿಸಿಕೊಳ್ಳುವ ಸಲುವಾಗಿ ಭಜನಾ ಸಂಕೀರ್ತನೆ ಹಾಗೂ ನುಡಿನಮನವನ್ನು ಹಮ್ಮಿಕೊಳ್ಳಲಾಗಿತ್ತು. ಬನ್ನಂಜೆ ಬಿಲ್ಲವ ಸೇವಾ ಸಂಘದಲ್ಲಿ ಕಾರ್ಯಕ್ರಮ ನಡೆಯಿತು. ಈ ಮೂಲಕ ಅವರಿಗೆ ಶ್ರದ್ಧಾಂಜಲಿ ಅರ್ಪಿಸಲಾಯಿತು. ಬಿಲ್ಲವರು ವೇದಿಕೆಯ ಗೌರವಾಧ್ಯಕ್ಷರಾದ ದಿವಾಕರ್ ಸನಿಲ್ ಅವರು ದಿವಂಗತ ಜಯಶ್ರೀ ಸುವರ್ಣ ಅವರು ಮಾಡಿದ ಸಾಧನೆಯ ಬಗ್ಗೆ ಮಾತನಾಡಿದರು. ಜಿಲ್ಲಾ ಬಿಲ್ಲವ ಯುವ ವೇದಿಕೆ ವತಿಯಿಂದ ನಮ್ಮ ಸಮಾಜದ ಹಿರಿಯ ನಾಯಕರು ಆದಂಥ ಜಯಶ್ರೀರವರ ಒಂದು ಶ್ರದ್ಧಾಂಜಲಿ ಸಭೆಯನ್ನು ನಾವು ಇವತ್ತು ಹಮ್ಮಿಕೊಂಡಿದ್ದೇವೆ. ಈ ಶ್ರದ್ಧಾಂಜಲಿ ಸಭೆ ಉದ್ದೇಶ ಏನಂತ ಹೇಳಿದರೆ, ಒಂದು ಭಜನೆಯ ಮೂಲಕ ಅವರಿಗೆ ಒಂದು ಭಜನಾ ಸಂಕೀರ್ತನ ಮೂಲಕ ಅವರಿಗೆ ಒಂದು ನಮನವನ್ನು ಸಲ್ಲಿಸುವಂಥ ಕೆಲಸವನ್ನು ನಮ್ಮ ಇವತ್ತು ಯುವ ವೇದಿಕೆ ಮಾಡಿದೆ. ಇವತ್ತು ಈ ಒಂದು ನಮ್ಮ ಸಮಾಜಕ್ಕೆ ಒಬ್ಬ ಬಹುದೊಡ್ಡ ನಾಯಕರಾದಂತಹ ಜಯಶ್ರೀರವರು ಇವತ್ತು ನಮ್ಮೊಂದಿಗೆ ಇಲ್ಲ. ಆದರೆ ಅವರು ನಮ್ಮ ಸಮಾಜಕ್ಕೆ ಧಾರ್ಮಿಕವಾಗಿ, ಶೈಕ್ಷಣಿಕವಾಗಿ ಭಾಳಷ್ಟು ಕೊಡುಗೆಯನ್ನು ಕೊಟ್ಟಿದ್ದಾರೆ. ಇವತ್ತು ನಾವು ನಮ್ಮೊಬ್ಬ ದೊಡ್ಡ ನಾಯಕನನ್ನು ನಾವು ಇವತ್ತು ಕಳ್ಕೊಂಡಿದ್ದೇವೆ. ಮುಂದಿನ ದಿವಸದಲ್ಲಿ ನಮ್ಮ ಸಮಾಜ ಮುನ್ನಡೆಸುವ ಸ್ಥಿತಿ ಏನಂತೇಳಿ ನಾವು ಭಾಳಷ್ಟು ಚಿಂತೆಯಲ್ಲಿದ್ದೇವೆ. ಇವತ್ತು ಆ ದೇವರು ಅವರಿಗೆ, ಆ ಕೋಟಿ ಚೆನ್ನೈಯರು, ನಾರಾಯಣ ಗುರುಗಳು ಅವರ ಒಂದು ಆತ್ಮಕ್ಕೆ ಶಿರಶಾಂತಿಯನ್ನು ಕೊಡಲಿ ಎಂದು ಇನ್ನು 103 ಶಾಖೆಗಳಾಗಿ ಇವತ್ತು ನಮ್ಮ ದೇಶದ ಒಂದು ಅಗ್ರಗಣ್ಯ ಸಹಕಾರಿ ಸಂಸ್ಥೆಯಾಗಿ ರೂಪುಗೊಳ್ಳುವಲ್ಲಿ ಮತ್ತೆ ನಮ್ಮ ಸಮಾಜದ ಹಲವಾರು ಜನರಿಗೆ ಒಂದು ಉದ್ಯೋಗ ಅವಕಾಶಕ್ಕೆ ದಾರಿದೀಪವಾಗಿ ಆ ಸಂಸ್ಥೆಯನ್ನು ಅವರು ರೂಪಿಸಿದ್ದಾರೆ. ಹೀಗೆ ಹಲವಾರು ಕಾರ್ಯಕ್ರಮಗಳನ್ನು ಸಮಾಜಕ್ಕೆ ಕೊಟ್ಟು ಒಂದು ಸಮಾಜದ ಬಗ್ಗೆ ಹಗಲಿರುಳು ಶ್ರಮಿಸಿದವರು. ಇತ್ತೀಚೆಗೆ ಕೊನೆಯ ಭೇಟಿಯವರನ್ನು ನಾನು 2 ದಿವಸ ಕಂಟಿನ್ಯೂ ಆಗಿ ಗೆಜ್ಜೆಗಿರಿ ಒಂದು ಕ್ಷೇತ್ರಕ್ಕೆ ಭೇಟಿ ಆಗೋದಕ್ಕೆ ಅವಕಾಶ ಆಯಿತು. ಅವರು ಹೇಳಿದರು, ನನಗೆ ಪ್ರಾಯ ಆಗಿದೆ, ಇನ್ನು ನಾನು ಇದರಲ್ಲಿ ನೀವೆಲ್ಲ ಬರಬೇಕು ಮೇಲೆ. ನಾನು ಹೇಳಿದೆ, ಇಲ್ಲ ಅಧ್ಯಯನ, ನೀವು ನಿಮ್ಮ ಮಾರ್ಗದರ್ಶನ ಎಲ್ಲರಿಗೂ ಬೇಕಾಗ್ತದೆ ಅಂತ ಹೇಳಿದೆ. ಆದರೆ ಗೆಜ್ಜೆಗಿರಿ ಒಂದು ಕ್ಷೇತ್ರದಲ್ಲಿ ಅವರು ಮಾಡಿದಂಥ ಒಂದು ಏನು ಆ ತಂಡವನ್ನು ಒಟ್ಟು ಮಾಡಿ ಅಲ್ಲಿ ಕೂಡ ನಮಗೆಲ್ಲ ಆ ಒಂದು ಜನಸಂಖ್ಯೆ ಅದೆಲ್ಲ ರೂಪು ಮಾಡಲಿಕ್ಕೆ ಅವರು ತನ್ನ ಕೊಡುಗೆ ನೀಡಿದ್ದಾರೆ. ಸಂದರ್ಭ ಜಾನಪದ ವಿದ್ವಾಂಸರಾದ ಬನ್ನಂಜೆ ಬಾಬು ಅಮೀನ್, ಬಿಲ್ಲವ ಸಮಾಜದ ಮುಖಂಡರು, ಬಿಲ್ಲವ ಯುವ ವೇದಿಕೆಯ ಪದಾಧಿಕಾರಿಗಳು ಉಪಸ್ಥಿತರಿದ್ದರು.